ವಿಶ್ವದ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಒಂದಾದ ಬಿಪಿಸಿಎಲ್ನ ಖಾಸಗೀಕರಣವನ್ನು ವಿರೋಧಿಸಿ ಬಿಪಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಬಿಪಿಸಿಎಲ್ ಬೈಕಂಪಾಡಿ ಸ್ಥಾವರ ಹಾಗೂ ಬೈಕಂಪಾಡಿ ಎಲ್ಪಿಜಿ ಸ್ಥಾವರದ ಎದುರು ಸಂಸ್ಥೆಯ ನೌಕರರು ಸಾಂಕೇತಿಕ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಯ ವಿರುದ್ಧ ಘೋಷಣೆ ಕೂಗಿದರು. ಮೋದಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಲಾಭದಲ್ಲಿರುವ ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಮಾರಲು ಹೊರಟಿದೆ. ಇದು ನೌಕರರಿಗೆ ಮಾಡುತ್ತಿರುವ ಅನ್ಯಾಯ. ಇದರಿಂದ ಕಾರ್ಮಿಕರು ಕೆಲಸ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಪ್ರಧಾನಿ ಮೋದಿ ಅವರು ತಮ್ಮ ಆಪ್ತರಿಗೆ ಸಂಸ್ಥೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಹೊಸ ಉದ್ಯೋಗ ಸೃಷ್ಟಿಯಾಗುವುದಿಲ್ಲ, ಇದ್ದವರನ್ನು ತೆಗೆದುಹಾಕಿ ನಮ್ಮ ಸಂಸಾರವನ್ನೇ ಒಂದು ಬೀದಿಗೆ ಪಾಲು ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಆದ್ದರಿಂದ ನಾವು ಇವತ್ತು ಈ ಕೇಂದ್ರ ಸರ್ಕಾರದ ಏನು ನೀತಿ ಒಂದು ಇದೆ, ಅವರ ನಿರ್ಧಾರ ಇದೆ, ಅದಕ್ಕೆ ವಿರೋಧ ಮಾಡಿ ಭಾರತ್ ಪೆಟ್ರೋಲಿಯಂ ಉಳಿಸಬೇಕು, ಅದು ಖಾಸಗೀಕರಣ ಮಾಡಬಾರ್ದು ಅಂತೇಳಿ ದೇಶವನ್ನು ಉಳಿಸಬೇಕಂತೇಳಿ ನಮ್ಮೆಲ್ಲರ ಭಾರತ್ ಪೆಟ್ರೋಲಿಯಂ ಎಂಪ್ಲಾಯೀಸ್ನ ಯೂನಿಯನ್ ಅವರೆಲ್ಲರೂ ಒತ್ತಾಯ ಮಾಡ್ತಿದ್ದೇವೆ ಸರ್ಕಾರಕ್ಕೆ. ಅವರು ಕೈಬಿಟ್ಟು ಇನ್ನು ಬೇರೆ ಇದು ಲಾಸ್ ಆದ ಕಂಪನಿಗೆಲ್ಲ ಹಣವನ್ನು ಕೊಡೋದಕ್ಕಿಂತ ಇಲ್ಲಿ ಬೇಕಾದರೆ ನಾವೇ ಬೇಕಾದ್ರೆ ಒಂದು ದಿವಸದ ಸಂಬಳ ಬೇಕಾದ್ರೆ ಕೊಡ್ತೇವೆ ಅವರಿಗೆ. ಹೀಗೆ ಇದು ತೊಂದರೆ ಆಗುವಂತಾದರೆ ಅವರಿಗೆ ಹಣದ ಕಷ್ಟ ಇದ್ದರೆ ನಾವು ನಮ್ಮ ಒಂದು ದಿವಸದ ಸಂಬಳವನ್ನು ಅವರಿಗೆ ಬಿಟ್ಟು ಕೊಡುವಲ್ಲಿ ಬೇಕಾದ್ರೆ ತಯಾರಿದ್ದೇವೆ. ಆದರೆ ಇದು ಮಾರಿ ಈ ಸಂಸ್ಥೆಯನ್ನು ಮುಚ್ಚುವಂಥ ಕೆಲಸ ಮತ್ತು ಇನ್ನೊಂದು ತೊಂದರೆಯಾಗಿ ಬೇರೆಯವರು ಯಾರಾದರೂ ಪ್ರೈವೇಟಾಗಿ ತೆಕ್ಕೊಂಡು ಈ ಸಂಸ್ಥೆ ಬಂದಾಗಿ ಉದ್ಯೋಗಿಗಳೆಲ್ಲ ದಾರಿಯಲ್ಲಿ ಬಿದ್ದು ಅವರ ಹೆಂಡತಿ ಮಕ್ಕಳೆಲ್ಲ ಇದು ಎಲ್ಲಿಯಾದರೂ ಸುಸೈಡ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಸರ್ಕಾರ ಮಾಡೋದು ತುಂಬ ತಪ್ಪು. ಕೂಡಲೇ ಖಾಸಗೀಕರಣ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು, ಇಲ್ಲದೇ ಇದ್ದಲ್ಲಿ ಮುಂದಿನ ಹಂತದಲ್ಲಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಯಾವ ಕಾರಣಕ್ಕೂ ಭಾರತ್ ಪೆಟ್ರೋಲಿಯಂ ಕಂಪನಿಯನ್ನು ಖಾಸಗೀಕರಣ ಮಾಡಬಾರದು. ಖಾಸಗೀಕರಣ ಮಾಡಿದರೆ ಹೇಗೆ ನಾವು ನಮ್ಮ ಇಂಡಿಯಾವನ್ನು ಮಾರಿದಂತೆ ಆಗ್ತದೆ. ಈ ಭಾರತ್ ಪೆಟ್ರೋಲಿಯಂ ಕಂಪನಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದ್ದಂತೆ. ಆ ಕೋಳಿಯ ಉದರವನ್ನು ಸೀಳಲಿಕ್ಕೆ ಇಂದು ಸರ್ಕಾರ ಕೈ ಹಾಕಿದೆ. ಇದು ಅತ್ಯಂತ ಖಂಡನೀಯ ಹಾಗೂ ಬೇಸರ ತರುವಂಥ ವಿಷಯ. ಇದನ್ನು ನಾವು ಎಲ್ಲರೂ ವಿರೋಧಿಸ್ತೇವೆ. ಆದ ಕಾರಣ ಈಗಿಂದೀಗಲೇ ಸರ್ಕಾರವು ತಾವು ತಗೊಂಡ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಬೇಕು, ಖಾಸಗೀಕರಣವನ್ನು ನಿಲ್ಲಿಸಬೇಕು. ಸರ್ಕಾರದ ಅಧೀನದಲ್ಲಿ ಈ ಕಂಪನಿ ಇರಬೇಕು.